ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅವರ ವಿರುದ್ಧ ಪುತ್ತೂರು ಬಸ್ ನಿಲ್ದಾಣದ ಬಳಿ ಆಕ್ಷೇಪಾರ್ಹ ಬ್ಯಾನರ್ ಅಳವಡಿಸಿರುವುದನ್ನು ಖಂಡಿಸಿ ಪುತ್ತೂರು ಬಿಜೆಪಿ ಘಟಕದ ವತಿಯಿಂದ ಇಂದು ಪುತ್ತೂರು ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಯಿತು। ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಂಜೀವ ಮಠಂದೂರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದಂತೆಯೇ ದ್ವೇಷದ ರಾಜಕಾರಣ ಮತ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವ ಸ್ಥಿತಿ ಆರಂಭವಾದಂತೆ ಕಾಣ್ತಾ ಇದೆ। ಪುತ್ತೂರಿನಲ್ಲಿ ಈ ಹಿಂದೆ ಇದ್ದಂತಹ ಗೂಂಡಾಗಿರಿಯನ್ನ ನಿರ್ನಾಮ ಮಾಡಿದ ಡಿ.ವಿ. ಸದಾನಂದಗೌಡ ಮತ್ತು ಹಿಂದುತ್ವಕ್ಕಾಗಿ ದುಡಿದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವಮಾನ ಮಾಡಲಾಗಿದೆ। ಆಕ್ಷೇಪಾರ್ಹ ಬ್ಯಾನರ್ ಅಳವಡಿಸಿರುವುದನ್ನ ಮತ್ತು ದುಷ್ಕೃತ್ಯದ ಹಿಂದೆ ಇರುವವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ। ಬಳಿಕ ಸಹಾಯಕ ಆಯುಕ್ತರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು। ಮಾಜಿ ಮುಖ್ಯಮಂತ್ರಿಗಳಾದ ಡಿ.ವಿ. ಸದಾನಂದಗೌಡ ಅವರ ಬ್ಯಾನರ್ ಹಾರವನ್ನು ಹಾಕಿದ್ದಾರೆ। ಅದರ ಬಗ್ಗೆ ಇವತ್ತು ಯಾರು ಹಾಕಿದ್ದಾರೆ ಅವರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಅಂಥ ಕಿಡಿಗೇಡಿಗಳು ಇನ್ನು ಮುಂದೆ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡಬಾರದೆಂಬ ವಿಜ್ಞಾಪನೆ। ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ತನಿಖೆಯಾಗಿ ಯಾರು ಇದನ್ನು ಮಾಡಿದ್ದಾರೆ ಅವರ ಮೇಲೆ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಅಂತೇಳಿ ನಾವು ನಮ್ಮ ಮುಖಾಂತರ ಅದನ್ನು ದೂರ ಅರ್ಜಿಯನ್ನು ಕೊಡ್ತಾ ಇದ್ದೀವಿ। ಇದು ಇಲ್ಲಿಗೆ ನಿಲ್ಬೇಕು। ಮಾಜಿ ಅಧ್ಯಕ್ಷರಾದಂಥ ಡಿ.ವಿ. ಸದಾನಂದಗೌಡರು ಹಾಗೂ ಪ್ರಕೃತ ಸಂಸದರು, ಕರ್ನಾಟಕದ ಬಿಜೆಪಿಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಇವರ ಬಗ್ಗೆ ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಅವರನ್ನು ತೇಜೋವಧೆ ಮಾಡುವಂಥ ಒಂದು ಬ್ಯಾನರ್ ಹಾಕಿ ನೊಂದ ಹಿಂದೂ ಕಾರ್ಯಕರ್ತರು ಅಂತೇಳಿ ಆ ಬ್ಯಾನರಲ್ಲಿ ಉಲ್ಲೇಖ ಮಾಡಿದಂಥ ವಿಚಾರಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಆದಂಥ ಅವಮಾನ, ಮಾಜಿ ಮುಖ್ಯಮಂತ್ರಿಗಳಾದಂಥ ಅವಮಾನದ ನಿಮಿತ್ತ ಕಾಂಗ್ರೆಸ್ ಪುತ್ತೂರಿನಲ್ಲಿ ಮತ್ತೊಮ್ಮೆ ಆ ಒಂದು ಶಾಸಕ ಗೆಲ್ಲುವ ಮುಖಾಂತರ ಇವತ್ತು ಮತ್ತೊಮ್ಮೆ ಅಶಾಂತಿಗೆ ಕಾರಣ ಆಗುವಂಥ ಇಂಥ ಬ್ಯಾನರ್ಗಳನ್ನು ಅಳವಡಿಸುವಂಥ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ। ಇವತ್ತು ಶಾಂತಿಯನ್ನು ಕದಡಬೇಕು, ನಮ್ಮ ನಾಯಕರ ತೇಜೋವಧೆಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಬಿಜೆಪಿಯ ನೊಂದ ಕಾರ್ಯಕರ್ತರು ಅಂತೇಳಿ ಬಿಜೆಪಿಗೆ ಇವತ್ತು ಇಲ್ಲಿ ಸೋಲಾಗಿದೆ ಅಂತೇಳಿ ಆ ಬ್ಯಾನರ್ ಅಳವಡಿಸುವಂಥ ಕೆಲಸ ಯಾವುದೋ ಒಂದು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ। ಯಾವುದೇ ಒಬ್ಬ ಹಿಂದೂ ಆದವ ಖಂಡಿತ ಇಂಥ ಕಾರ್ಯಕ್ಕೆ ಎಡೆ ಮಾಡಿಕೊಡುವುದಿಲ್ಲ। ಯಾಕಂದ್ರೆ ಡಿ.ವಿ. ಸದಾನಂದಗೌಡರು ಪುತ್ತೂರಿನಲ್ಲಿ ಯಾವಾಗ ಆ ಗೂಂಡಾಗಿರಿ ಇತ್ತೋ, ದೌರ್ಜನ್ಯ ಇತ್ತೋ, ಹಿಂದೂಗಳಿಗೆ ಯಾವಾಗ ಅವಮಾನ ಆಗ್ತಾ ಇತ್ತೋ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದೋ, ಅದನ್ನು ತಡೆಗಟ್ಟುವಂತ ಕೆಲಸ ಡಿ.ವಿ. ಸದಾನಂದಗೌಡರು ಕಳೆದ 35-40 ವರ್ಷದಿಂದ ಮಾಡಿದ್ದಾರೆ।